ಮಾಡ್ತಾ ಇದೆ. ಪಾಕಿಸ್ತಾನಿ ಜಿಂದಾಬಾದ್ ಅಂತ ಹೇಳಿರ್ತಕ್ಕಂಥವ್ರನ್ನು ಇವತ್ತು ಅರೆಸ್ಟ್ ಮಾಡ್ತಾ ಇಲ್ಲ, ದೇಶ ಭಕ್ತರನ್ನು ಇವತ್ತು ಅರೆಸ್ಟ್ ಮಾಡ್ತಕ್ಕಂಥ ಇದಕ್ಕಿಂತ ನೀಚ ಸರ್ಕಾರ ಇನ್ನೊಂದಿಲ್ಲ. ಇದನ್ನು ಖಂಡಿತವಾಗಿ ನಾವು ವಿರೋಧ ಮಾಡ್ತೇವೆ. ಇದಕ್ಕೆ ರಾಜ್ಯದ ಜನ ತಕ್ಕ ಉತ್ತರವನ್ನು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಸಿದ್ದರಾಮಯ್ಯ ಅವರು ಇವತ್ತು ಹಿಂದೂ ವಿರೋಧಿ ಧೋರಣೆಯನ್ನು ಮಾಡ್ತಾ ಇದ್ದಾರೆ. ರಾಷ್ಟ್ರದ ವಿರುದ್ಧವಾಗಿ ಘೋಷಣೆ ಇವತ್ತು ದೇಶಭಕ್ತರನ್ನು ಸರ್ಕಾರ ಬಂದ ತಕ್ಷಣನೇ ದೇಶದ ಈ ರಾಜ್ಯದ ಗಲ್ಲಿ ಗಲ್ಲಿಗಳಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆಯನ್ನು ಮೊಳಗಿಸಿದ್ರು. ಅವತ್ತು ಏನು ಅದರ ಬಗ್ಗೆ ಆಕ್ಷನ್ ತಗೊಳ್ಳಿಲ್ಲ. ಇವತ್ತು ವಿಧಾನಸೌಧದ ಆವರಣದಲ್ಲಿ ಬಂದು ಪಾಕಿಸ್ತಾನ ಜಿಂದಾಬಾದ್ ಘೋಷಣೆಯನ್ನು ಇವತ್ತು ಕಾಂಗ್ರೆಸ್ನ ನಾಯಕರ ಜೊತೆ ಸೇರಿ ಹಾಕ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ನಾಚಿಕೆಯ ಸಂಗತಿ ಇಲ್ಲ. ಅವತ್ತು ಏನು ಜಿನ್ನನ ಮಾನಸಿಕತೆ ಇತ್ತು ಕಾಂಗ್ರೆಸ್ಗೆ, ಇವತ್ತು ಮತ್ತೆ ಸಿದ್ದರಾಮಯ್ಯ ಅವರು ಜಿನ್ನ ಮಾನಸಿಕತೆಯಲ್ಲಿದ್ದಾರೆ. ಇವತ್ತು ದೇಶ ವಿರೋಧಿ ಘೋಷಣೆಯನ್ನು ಕೂಗ್ತಕ್ಕಂಥ, ದೇಶ ವಿರೋಧಿ ಭಾವನೆಯನ್ನು ಬಿತ್ತಕ್ಕಂಥ ನಾಸಿರ್ ಹುಸೇನ್ ಅಂತವರನ್ನು ಇವತ್ತು ರಾಜ್ಯಸಭೆಗೆ ಕಳಿಸ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ನಾಚಿಕೆಯ ಸಂಗತಿ ಇಲ್ಲ. ಕಾಂಗ್ರೆಸ್ ಪಾರ್ಟಿ ನಿಜವಾಗ್ಲೂ ದೇಶ ಪ್ರೇಮಿ ಆಗಿದ್ರೆ ನಾಸಿರ್ ಹುಸೇನ್ ಅನ್ನು ಬಂಧನ ಮಾಡಬೇಕು, ನಾಸಿರ್ ಹುಸೇನ್ ಅನ್ನು ಪಾರ್ಟಿಯಿಂದ ಸಸ್ಪೆಂಡ್ ಮಾಡಬೇಕು. ಏನು ಇವತ್ತು ಮೊದಲು ದೇಶದ್ರೋಹಿಗಳನ್ನ ಬಂಧಿಸಬೇಕು, ನಮ್ಮನ್ನೆಲ್ಲ. ಪ್ರತಿಭಟನೆ ಪ್ರತಿಭಟನೆ ಮಾಡ್ತೀವಿ. ಪ್ರತಿಭಟನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವಾಗ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಆಡಳಿತಕ್ಕೆ ಬಂದ ತಕ್ಷಣ ಅವತ್ತಿನ ವಿಜಯೋತ್ಸವದ ಸಂದರ್ಭದಲ್ಲೂ ಅನೇಕ ಗಲ್ಲಿಗಳಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಎನ್ನುವ ಘೋಷಣೆಗಳು ಹೋಗಿತ್ತು. ಅವತ್ತು ಭಾರತೀಯ ಜನತಾ ಪಾರ್ಟಿ ಹೇಳಿತ್ತು, ನೋಡಿ ನೀವು ಅಧಿಕಾರಕ್ಕೆ ಬಂದ್ರೆ ದೇಶ ವಿರೋಧಿ ಮಾನಸಿಕತೆ ಜಾಗೃತ ಆಗ್ತದೆ ಎನ್ನುವಂಥದ್ದನ್ನು ಅವತ್ತಿನಿಂದ ಭಾರತೀಯ ಜನತಾ ಪಾರ್ಟಿ ಹೇಳ್ತಾ ಬಂದಿದ್ದೇವೆ. ಬಹುಶಃ ಅದರ ನಂತರದ ದಿನಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ಅದು ಭಟ್ಕಳ ಇರಬಹುದು, ಮಂಗಳೂರು ಇರಬಹುದು, ಇನ್ನಿತರ ಪ್ರದೇಶಗಳಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆಗಳು ಕೇಳ್ತಾ ಬರ್ತಾ ಇತ್ತು. ಬಹುಶಃ ಇವತ್ತು ವಿಧಾನಸೌಧದ ಆವರಣದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ಘೋಷಣೆಯನ್ನು ಕೂಗುವ ಮೂಲಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಲ್ಲ, ಇವತ್ತು ರಾಜ್ಯದಲ್ಲಿ ಪಾಕಿಸ್ತಾನಿ ಮಾನಸಿಕತೆಯ ಮುಖ್ಯಮಂತ್ರಿ ಇದ್ದಾರೆ ಎನ್ನುವಂತ ಧೈರ್ಯದಲ್ಲಿ ಇವತ್ತು ಆ ಮತೀಯವಾಗಿರ್ತಕ್ಕಂಥ ದೇಶ ವಿರೋಧಿ ಭಾವನೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ಘೋಷಣೆಯನ್ನು ಹಾಕಿದ್ದಾರೆ. ಇವತ್ತು ನಾನು ಹೇಳ್ತೇನೆ, ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ತಾಕತ್ತಿದ್ರೆ ತಕ್ಷಣ ಅವರನ್ನು ಬಂಧನ ಮಾಡಬೇಕು. ಇವತ್ತು ರಾತ್ರಿನೇ ಬಂಧನ ಮಾಡಬೇಕು. ಅವರ ಘೋಷಣೆ ಕೂಗಿದ ತಕ್ಷಣ ದೇಶ ಪ್ರೇಮಿ ನಮ್ಮ ಪತ್ರಕರ್ತರು ಅಲ್ಲಿರ್ತಕ್ಕಂಥ ಪೊಲೀಸ್ನವರಿಗೆ ಹೇಳಿದ್ರು, ನೋಡಿ ಇಂಥ ವ್ಯಕ್ತಿಗಳು ಪಾಕಿಸ್ತಾನ ಪರವಾಗಿ ಘೋಷಣೆ ಆಗ್ತಾ ಇದ್ದಾರೆ, ಇಮಿಡಿಯೇಟ್ ನೀವು ಸರೌಂಡ್ ಮಾಡಿ ಅವರನ್ನು ಅರೆಸ್ಟ್ ಮಾಡಿ ಅನ್ನುವಂತ ಮಾತನ್ನು ಪತ್ರಕರ್ತರು ಹೇಳಿದ್ರು. ಅವರ ಪತ್ರಕರ್ತರ ಮಾತಿಗೂ ಅವರು ಕಿವಿಗೊಡ್ಲಿಲ್ಲ. ನಾಸಿರ್ ಹುಸೇನ್ ಪತ್ರಕರ್ತರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ಉಡಾಫೆಯಾಗಿ ಅವರನ್ನು ಬೈದು ಕಳಿಸಿದ್ರು. ಬಹುಶಃ ನೀವು ವ್ಯವಸ್ಥಿತವಾಗಿ ನಾಸಿರ್ ಹುಸೇನ್ ಗೆದ್ರೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹಾಕಬೇಕು ಎನ್ನುವಂತ ಬೆಂಬಲಿಗರನ್ನು ನೀವು ಈ ವಿಧಾನಸೌಧಕ್ಕೆ ಕರ್ಕೊಂಡು ಬಂದಿದ್ದೀರಿ. ಸಿದ್ದರಾಮಯ್ಯ ಅವರೇ, ನಿಮ್ಮ ಜಿನ್ನ ಮಾನಸಿಕತೆಯನ್ನು ಬಿಟ್ಟು, ದೇಶ ವಿರೋಧಿ ಮಾನಸಿಕತೆಯನ್ನು ಬಿಟ್ಟು ನೀವು ನಿಜವಾಗ್ಲೂ ದೇಶಭಕ್ತರು ಅಂತ ಆದ್ರೆ ನೀವು ತಕ್ಷಣಕ್ಕೆ ಇವತ್ತು ರಾತ್ರಿ ಒಳಗಡೆ ಯಾರು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಘೋಷಣೆ ಹಾಕಿದಾರೋ ಅವರನ್ನು ಬಂಧನ ಮಾಡಬೇಕು. ನಿಮ್ಮ ದೇಶದ ಬಗ್ಗೆ ಬದ್ಧತೆ ಇದ್ರೆ, ಈ ರಾಷ್ಟ್ರದ ಬಗ್ಗೆ ಬದ್ಧತೆ ಇದ್ರೆ, ನೀವು ಸರ್ಕಾರವನ್ನು ನಿಷ್ಪಕ್ಷಪಾತವಾಗಿ ಮಾಡ್ತಾ ಇದ್ರೆ ದೇಶ ವಿರೋಧಿ ಘೋಷಣೆಯನ್ನು ಕೂಗಿರ್ತಕ್ಕಂಥ ಆ ಅಧರ್ಮಿಗಳನ್ನು, ರಾಷ್ಟ್ರದ್ರೋಹಿಗಳನ್ನು ಬಂಧಿಸತಕ್ಕಂಥ ಕೆಲಸವನ್ನು ನೀವು ಮಾಡಬೇಕೆನ್ನುವಂತ ಆಗ್ರಹವನ್ನು ಮಾಡ್ತೇನೆ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ನಿಮ್ಮ ಪ್ರೀತಿಯ ಬ್ರದರ್ಸ್ ಇವತ್ತು ಈ ದೇಶದ ಮಾನ ಮರ್ಯಾದೆ ಕಳೆದಿದ್ದಾರೆ, ನಮ್ಮ ಭಾವನೆಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ. ನೀವು ದೇಶ ಪ್ರೇಮಿಯಾಗಿದ್ರೆ ನಾಸಿರ್ ಹುಸೇನ್ ಇವತ್ತೇನು ರಾಜ್ಯಸಭೆಗೆ ಆಯ್ಕೆ ಆಗಿದ್ದಾರೆ, ನಿಮ್ಮ ಪಾರ್ಟಿಯಿಂದ ಅವರನ್ನು ಸಸ್ಪೆಂಡ್ ಮಾಡಿ. ನೀವು ದೇಶದ ಬಗ್ಗೆ ಕಾಳಜಿ ಇದ್ರೆ ನಾಸಿರ್ ಹುಸೇನ್ ಅನ್ನು ನೀವು ಪಾರ್ಟಿಯಿಂದ ಸಸ್ಪೆಂಡ್ ಮಾಡಿ. ನೀವು ದೇಶ ವಿರೋಧಿ ಮಾನಸಿಕತೆಯವರಿಗೆ ಪ್ರೋತ್ಸಾಹ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಖಂಡಿತ ಇದರ ವಿರುದ್ಧ ಉಗ್ರ ಹೋರಾಟವನ್ನು ಮಾಡ್ತದೆ, ಜನಜಾಗೃತಿಯ ಕೆಲಸವನ್ನು ಮಾಡ್ತದೆ. ಆ ಮೂಲಕ ಯಾರು ದೇಶ ವಿರೋಧಿ ಮಾತನಾಡಿದಾರೋ ಅವರನ್ನು ಬಂಧನವಾಗುವವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಭಾರತ್
ಮಾತಾಕ್ಕೆ ಧಿಕ್ಕಾರ 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 ಧಿಕ್ಕಾರ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್ ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.